ಬೆಳ್ತಂಗಡಿ ತಾಲೂಕು ಮೀಡಿಯಾ ಕ್ಲಬ್ ಇದರ ಲೋಗೋವನ್ನ ಇಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಎಲ್ಲದರಲ್ಲೂ ಒಂದು ಸಂಘಟನೆ ಬೇಕಾಗುತ್ತೆ. ಈಗ ದೃಶ್ಯ ಮಾಧ್ಯಮ ಬಹಳ ಪ್ರಬಲವಾಗಿರೋದ್ರಿಂದ ವರದಿಯಲ್ಲಿ ಆಗಲಿ, ವರದಿ ಸಂಗ್ರಹಣೆಯಲ್ಲಿ ಮತ್ತು ಎಲ್ಲಾ ರೀತಿಯಿಂದಲೂ ಜನತೆಯನ್ನ ಪ್ರಜ್ಞಾವಂತರನ್ನಾಗಿ ಮಾಡುವ ಎಚ್ಚರಿಕೆಯನ್ನ ನೀಡುವ, ಸಮಸ್ಯೆಗಳಿಗೆ ಸ್ಪಂದಿಸುವ ಜವಾಬ್ದಾರಿಯನ್ನ ಮಾಧ್ಯಮ ಬಂಧುಗಳು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕನ್ನ ಪ್ರಜ್ಞಾವಂತ ತಾಲೂಕನ್ನಾಗಿ ಮಾಡುವ ಜವಾಬ್ದಾರಿ ಇವರ ಮೇಲಿದೆ. ನಿಮಗೆಲ್ಲರಿಗೂ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾದ ಸತೀಶ್ ಪೆರ್ಲಾ, ಕಾರ್ಯದರ್ಶಿ ಉಮೇಶ್ ಗುಲಾಲ್, ಕೋಶಾಧಿಕಾರಿ ಶರತ್ ಬಾಲಕೃಷ್ಣ ಶೆಟ್ಟಿ, ದಿನೇಶ್ ಕೋಟ್ಯಾನ್, ಅನಂತ್ ಭಟ್, ನಿತಿನ್ ಉಪಸ್ಥಿತರಿದ್ದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಮೀಡಿಯಾ ಕ್ಲಬ್ ಪ್ರಾರಂಭ ಆಗ್ತಾ ಇದೆ. ಎಲ್ಲದರಲ್ಲಿ ಒಂದು ಸಂಘಟನೆ ಬೇಕಾಗುತ್ತೆ. ಅದು ಈಗ ಈ ಮಾಧ್ಯಮ ಭಾಳ ಪ್ರಬಲವಾಗಿರೋದ್ರಿಂದ ವರದಿಯಲ್ಲಿ ಆಗಲಿ ಅಥವಾ ವರದಿ ಸಂಗ್ರಹಣೆಯಲ್ಲಿ ಆಗಲಿ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಜನತೆಯನ್ನು ಪ್ರಜ್ಞಾವಂತರಾಗಿ ಮಾಡುವ, ಎಚ್ಚರಿಕೆಯನ್ನು ನೀಡುವ, ಸಮಸ್ಯೆಗಳಿಗೆ ಸ್ಪಂದಿಸುವ ಜವಾಬ್ದಾರಿಯನ್ನು ಈ ಮಾಧ್ಯಮ ಬಂಧುಗಳು ಹೊಂದಿದ್ದಾರೆ. ಹಾಗಾಗಿ ಈ ಕ್ಲಬ್ನವರು ತಮ್ಮ ಎಲ್ಲ ಸದಸ್ಯರ ಮೇಲೆ ಸರಿಯಾಗಿ ಗಮನ ಇಟ್ಟು ತರಬೇತಿ ಕೊಟ್ಟು, ಮಾಹಿತಿ ಕೊಟ್ಟು, ಅವರಿಂದ ವಸ್ತುನಿಷ್ಠವಾದ ವಿಷಯಗಳು ಬರುವ ಹಾಗೆ ಮತ್ತು ಎಲ್ಲ ರೀತಿಯಿಂದ ಕೂಡ ಬೆಳ್ತಂಗಡಿ ತಾಲೂಕು ಪ್ರಜ್ಞಾವಂತ ತಾಲೂಕು ಅಂತ ಮಾಡುವ ಹಾಗೆ ಅವರ ಜವಾಬ್ದಾರಿ ಇದೆ. ಶುಭ ಹಾರೈಸ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಹಾರೈಸ್ತೇನೆ.